ಹೊಸಕುರಲು 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 ಹೊಸಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತು ಮೊಕ್ಕೆಳೆದುಕೊಂಡು ಹೊಸಕೊಳದ ಇನ್ನಿತ ಸುದ್ದಿಗೊಂಚಲ ಶುರು ಮಾತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಸೈಯದ್ ಮದನಿ ದರ್ಗಾಡು 2025 ಏಪ್ರಿಲ್ ತಿಂಗಳು ನಡುಪುನ 22ನೇ ಪಂಚವಾರ್ಷಿಕ ಬೊಕ್ಕ 432ನೇ ವಾರ್ಷಿಕ ಉಳ್ಳಾಲ ಉರುಸದ ದಿನಘೋಷಣೆ ಬೊಕ್ಕ ಧ್ವಜಾರೋಹಣ ಕಾರ್ಯಕ್ರಮ ಐತಾರ ದರ್ಗಾಡು ನಡೆತಂದೆ. ಉಳ್ಳಾಲ ಸೈಯದ್ ಮದನಿ ದರ್ಗಾಡು ಅಂತ್ಯ ವಿಶ್ರಮಿಸಾವುಂದುಪ್ಪುನ ಕುತುಬುಜ್ಜಮಾನ್ ಅಸಯದ್ ಮೊಹಮ್ಮದ್ ಶರೀಫುಲ್ ಮದನಿಯರಿನ ಪುದರಡು 2025 ಏಪ್ರಿಲ್ ತಿಂಗಳು ನಡಪುನ 22ನೇ ಪಂಚವಾರ್ಷಿಕ ಬೊಕ್ಕ 432ನೇ ವಾರ್ಷಿಕ ಉಳ್ಳಾಲ ಉರುಸ್ತ ಅಂಗವಾದ ಉರುಸ್ತ ದಿನಘೋಷಣೆ ಬೊಕ್ಕ ಧ್ವಜಾರೋಹಣ ಕಾರ್ಯಕ್ರಮ ಐತಾರ ನಡೆತಂಡು. ಉಳ್ಳಾಲ ಕಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಾಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಧ್ವಜಾರೋಹಣ ನಡಪಾಯಿರು. ಉಳ್ಳಾಲಡು ಧಾರ್ಮಿಕ ಶಿಕ್ಷಣ ರಂಗ ಅಭಿವೃದ್ಧಿ ಪಡೆಯರೆ ತಾಜುಲ್ ಉಲಾಮಾ ಅಬ್ದುಲ್ ರಹಿಮಾನ್ ಕುഞ്ഞിക്കോയ ತಂಗಲ್ ಕಾರಣರಾತಿರು. 2025 ಉರುಸ್ತ ದಿನ ಈತನೆಂಗನೆ ನಿಗದಿಯಾತಂಡು. ಏಪ್ರಿಲ್ 24 ಮೇ 18 ತಾರೀಕು ಮುಟ್ಟ ಉರುಸ್ ನಡಪೆರೆ ಉಂಡು. ಈ ಉರುಸ್ ಖಾಲಿ ಮುಸ್ಲಿಮರಿಗೆ ಮಾತ್ರ ಸೀಮಿತ ಆದ ನಡತೊಂದಿಚ್ಚಿ ಮೂಲು ಜಾತಿ ಧರ್ಮ ಇಚ್ಚಿ ಮಾತಾ ಧರ್ಮದಕ್ಕುಳ್ಳ ಈ ಕಾರ್ಯಕ್ರಮಡು ಪಾಲ್ಪಡೆಯುವಲಿ ಮಾತಿರಲ ಸಹಕಾರದೊಟ್ಟಿಗೆ ಒಟ್ಟಾದು ಉರುಸ್ನು ಯಶಸ್ವಿಯಾದ നടപ്പാക പണ്ടത് എപി അബൂബക്കർ മുസ്ലിയാർ തെരിപ്പായರು. ഹിന്ദു മുസ്ലിം അല്ലാത്ത എല്ലാവരും സംബന്ധിക്കുന്ന ഒരു സൗഹാർദ്ദ സമ്മേളനം കൂടിയാണിത്. അതാണ് ആ വലിയാക്കന്മാരൊക്കെ ഇവിടെ വന്നിട്ട് ചെയ്തു പോയതും അത് തന്നെയാണ്. സയ്യിദ് മദനി തങ്ങൾ വന്നിട്ടിപ്പോൾ 432 വർഷമായി അവിടുത്തെ വഫാത്ത്. എന്താ അപ്പം അവരെല്ലാവരും ഇന്ത്യയിലും ലോകത്തിൻ്റെ നാനാഭാഗത്തും പോയി മദീനയിൽ നിന്ന് വന്നതാണ് ഇവർ. അവരൊക്കെ എങ്ങനെയാണ് കൂട്ടിച്ചേർത്തതാണ്. എല്ലാ മതക്കാരും തമ്മിലുള്ള സൗഹാർദ്ദം വേണം. ഓരോ മതക്കാരും അവരുടെ മതത്തിനനുസരിച്ച് പ്രവർത്തിച്ച് പോകുമ്പോഴും മതസൗഹാർദ്ദം ഇവിടെ നിലനിൽക്കണം എന്ന് കാണിച്ച് തന്നിട്ടുള്ള മഹാന്മാരാണ്. അത് തന്നെയാണ് ഇവിടുത്തെ ഉറൂസിൽ നമ്മൾ കാണുന്നത്. ഇവിടെ ഗൗഡന്മാരും ഹൈന്ദവരും ക്രൈസ്തവരും മുസ്ലിംകളും എല്ലാവരും വരുന്നുണ്ട്. എല്ലാവരും സംഭാവന കൊടുക്കുന്നുണ്ട്. എല്ലാവരും ഭക്ഷണം കഴിക്കുന്നുണ്ട്. എല്ലാവരും പ്രസംഗം കേൾക്കുന്നുണ്ട്, ശ്രദ്ധിക്കുന്നുണ്ട്. ಕಾರ್ಯಕ್ರಮನ ಉದಿಪನ ಮಲ್ತಿನ ಉಡುಪಿ ಕಾಜಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಪಾತಿರೊಂದು 2025 ಉರುಸ್ ಯಶಸ್ವಿಯಾವಡು ಇಂದಕ್ಕೆ ಮಾತೆರಲ ಸಹಕಾರ ಬೋರ್ಡ್ ಪಂಡದ ಲೆಪ್ಪು ಕೊರಿಯರು. പറയാനുള്ള മറ്റൊരു വസിയത്താണ്. അതായത് 2025 കൊല്ലത്തിൻ്റെ കൊടുത്ത പരിപാടി ഇത് എല്ലാവരും കൂടി ഒത്തൊരുമിച്ച് യോജിപ്പോടുകൂടി ഇത് നല്ല വഴി വിജയമാക്കാൻ വേണ്ടിയിട്ട് എല്ലാം നിങ്ങൾ സഹകരിക്കണം. കാരണം നിങ്ങൾ ഇവിടെ ഉള്ള ആൾക്കാരാണ്, വരുന്ന ആൾക്കാരെല്ലാം നിങ്ങളുടെ വിരുന്നുകാരാണ്. അവരെല്ലാം നല്ലപോലെ സ്വീകരിച്ച് ആദരിച്ച് ആർക്കും ഒരു വേദനയില്ലാത്ത പോലെ നല്ല സൗഹാർദ്ദത്തോടുകൂടി യോജിപ്പോടുകൂടി ഈ ഉറൂസ് പരിപാടികൾ നിങ്ങൾ നടത്തണം. അല്ലാഹു സുബ്ഹാനഹു വ തആല
ഇതിൻ്റെ പരിപാടിയുടെ അവൽ മുതൽ ആഖിർ വരെ അല്ലാഹു സുബ്ഹാനഹു വ തആല ബറകത്ത് ചെയ്യുമാറാകട്ടെ. ഇതിൽ വരുന്ന എന്തെല്ലാം ഖൈറുകളുണ്ടോ അതെല്ലാം അല്ലാഹു സുബ്ഹാനഹു വ തആല എത്തിച്ചു തരട്ടെ. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಪಾತ್ರರಂದು ಈ ಸರ್ತಿ ಉರುಸ್ಟು ಕೆಲವು ವಿಶೇಷ ಕಾರ್ಯಕ್ರಮಗಳು ಕಾಜಿ ಸುಲ್ತಾನ್ ಉಲೇಮಾ ಎಪಿ ಉಸ್ತಾದ್ರನ ನೇತೃತ್ವಡು ನಡಪೆರವುಂಡು ಮೂಲು ಅಭಿವೃದ್ಧಿಯಾಯರೆ ಮುಲ್ಪದ ಮಣ್ಣದ ಗುಣ ಕಾರಣ ಪಡ ತೆರಿಪಾಯರು. ಈಗಲೇ ನಮ್ಮ ಕಣ್ಣ ಮುಂದೆ ಬಂದು ಆ ದಿವಸ ಎಷ್ಟು ಬೇಗ ಬರ್ತದಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಆ ಹುಮ್ಮಸ್ಸು ನಮ್ಮೆಲ್ಲ ಕೂಡ ಬರ್ತದೆ. ಇದು ಯಾಕಂದ್ರೆ ಈ ಒಂದು ಮಣ್ಣಿನ ಪಾವಿತ್ರ್ಯತೆ ದೊಡ್ಡ ಮಟ್ಟದ ಗುಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮನ್ನು ಅಗಲಿದಂತಹ ತಾಜುಲ್ ಉಲೇಮಾ ಆ ಒಂದು ಆ ಒಂದು ಕಾಲದಲ್ಲಿ ತಗೊಂಡಂತಹ ದೊಡ್ಡ ಮಟ್ಟದ ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು, ತದನಂತರ ಅದರ ಚುಕ್ಕಾಣಿ ಹೊಂದಂತಹ ನಮಗೆ ಅತ್ಯಂತ ಗೌರವ ಪ್ರೀತಿಗೆ ಪಾತ್ರರಾಗಿದ್ದು ನಮ್ಮನ್ನು ಅಗಲಿದಂತಹ ನಮ್ಮ ಬಹುಮಾನಾಗಿದ್ದಂತಹ ಹೊಸಪುರ ತಂಗಲವರ ಕುಸಲ ಸಲ್ಲಿಸಿದವರ ಆ ಒಂದು ನೇತೃತ್ವದಲ್ಲಿ ನಾವು ಏನೆಲ್ಲ ಅತ್ಯುತ್ತಮವಾದ ಒಂದು ಐತಿಹಾಸಿಕ ಕಾರ್ಯಕ್ರಮ ಬಂದಿದ್ದೇವ, ಆ ಒಂದು ವಿಶ್ವದಲ್ಲೇ ಒಂದು ಪ್ರಚಾರ ಮಾಡುವಂತ ಅವಕಾಶ ಆಯ್ತಾ. ಇವತ್ತು ಬಹುಶಃ ಆ ಒಂದು ಸ್ಥಾನದಲ್ಲಿ ನಮಗೆ ದೊಡ್ಡ ಒಂದು ಗುರುಗಳಾಗಿ ನಿಂತುಕೊಂಡು ನಾವೆಲ್ಲ ಗೌರವ ಪಾತ್ರರಾಗಿರುವುದು ನಮ್ಮಿಂದ ಹಲವಾರು ಕಾರ್ಯಕ್ರಮದ ಹಲವಾರು ಅನುಭವವನ್ನು ಹೊಂದಿದಂತಹ ಈಗ ಕಾದು ಸ್ವೀಕರಿಸಿ ನಮ್ಗೆಲ್ಲರಿಗೂ ದೊಡ್ಡ ಮಟ್ಟದ ಆ ಒಂದು ನೋವನ್ನು ಶಮನಗೊಳಿಸಿದ ಅವರ ಆ ಒಂದು ಗ್ಯಾಪನ್ನು ತುಂಬಿಸಿ ನಮ್ಮೆಲ್ಲರ ನೋವಿಗೆ ಬಹುಶಃ ಅವರು ಕಡಿಮೆಗೊಳಿಸಿ ಇವರ ನೇತೃತ್ವವನ್ನು ವಹಿಸಿದಂತಹ ಎಪಿ ಉಸ್ತಾದ್ ಅವರ ನೇತೃತ್ವದಲ್ಲಿ ದರ್ಗಾ ಸಮಿತಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಮಾಜಿ ಪದಾಧಿಕಾರಿಗಳು, ಈ ಊರಿನ ಎಲ್ಲ ಹಿರಿಯರ ಜೊತೆಗೂಡಿಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆಂಬ ವಿಶ್ವಾಸ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ದರ್ಗಾ ಅಧ್ಯಕ್ಷರು ಹನೀಫ್ ಹಾಜಿ ಪಾತ್ರರೊಂದು ಸೌಹಾರ್ದತೆ ನಡಪುನ ಈ ಉರುಸ್ ಕಾರ್ಯಕ್ರಮದ ಮಾತಾ ನಿಯಮಲೆನು ನಮ ಪಾಲನೆ ಮಲ್ಪಡುವಂಡದ ಲೆಪ್ಪು ಬರೆಯರು. ಈ ಪೊರ್ತು ಉರುಸ್ತ ಪೋಸ್ಟರ್ ಬಿಡುಗಡೆಯಾಂಡು ಉಳ್ಳಾಲ ಜುಮಾ ಮಸೀದಿ ಕತೀಬೇರು ಇಬ್ರಾಹಿಂ ಸಾದಿ, ಅರಬಿಕ್ ಕಾಲೇಜ್ ಪ್ರಾಂಶುಪಾಲರು ಅಹಮದ್ ಕುಟ್ಟಿ ಸಕಾಫಿ, ದರ್ಗಾ ಮಾಜಿ ಅಧ್ಯಕ್ಷರು ಹಾಜಿ ಕಣಚೂರು ಮೋನು, ಬಿಎಂ ಫಾರೂಕ್, ದರ್ಗಾ ಉಪಾಧ್ಯಕ್ಷರು ಅಶ್ರಫ್ ರೈಟ್ವೆ, ಜೊತೆ ಕಾರ್ಯದರ್ಶಿ ಮುಸ್ತಫಾ ಮದನಿನಗರ, ಇಜಾಕ್ ಮೇಲಂಗಡಿ, ಕೋಶಾಧಿಕಾರಿ ನಾಜಿಮ್ ಮುಕಚ್ಚೇರಿ, ಅರಬಿಕ್ ಟ್ರಸ್ಟ್ ಉಪಾಧ್ಯಕ್ಷರು ಅಶ್ರಫ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಬಶೀರ್ ಸಕಾಫಿ, ಜೊತೆ ಕಾರ್ಯದರ್ಶಿ ಸೈಯದ್ ಜಲಾಲ್ ತಂಗಳ್, ಕೋಶಾಧಿಕಾರಿ ಮುಸ್ತಫಾ ದಾರನಬಾಕಿಲ್, ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಫಾರೂಕ್ ಯುಎಚ್, ಜಬ್ಬಾರ್ ಮೇಲಂಗಡಿ, ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ವಿಲಾರ್, ಜೊತೆ ಕಾರ್ಯದರ್ಶಿ ಅಬ್ದುಲ್ ಅಜೀಜ್ ಕೋಡಿ, ಕೋಶಾಧಿಕಾರಿ ಫಾರೂಕ್ ಮುಕಚ್ಚೇರಿ, ಅಬ್ದುಲ್ ರಶೀದ್ ಜೈನಿ, ಕೆಕೆಎಂ ಕಾಮಿಲ್ ಸಕಾಫಿ, ತೋಕೆ ಮೊಹಿಯುದ್ದೀನ್ ಕಾಮಿಲ್ ಸಕಾಫಿ, ಕಾಂಗ್ರೆಸ್ ಮುಖಂಡರು ಇನಾಯತ್ ಅಲಿ, ವಕ್ಫ್ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷರು ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್, ಎಸ್ಎಂ ರಶೀದ್, ಜಿಲ್ಲಾ ವಕ್ಫ್ ಅಧಿಕಾರಿ ಅಬೂಬಕರ್, ದರ್ಗಾ ಮಾಜಿ ಅಧ್ಯಕ್ಷರು ಹಂಜಾ, ಹೈದರ್ ಪರ್ತಿಪಾಡಿ, ಐಸಂ ಶಾಕೀರ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದರ್ಗಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ ಸಭೆ ನೆತ್ಕೊಂಡಿರು. ಸೈಯದ್ ಅತಾವುಲ್ಲಾ ತಂಗಲ್ ದುವಾ ನಡಪಾಯಿರು. اللهم اغفر للمؤمنين والمؤمنات والمسلمين والمسلمات الأحياء منهم والأموات إنك مجيب الدعوات ويا قاضي الحاجات. اللهم أعز الإسلام والمسلمين وأذل الشرك والمشركين وأذل الكفر والكافرين وأذل اليهود والنصارى. اللهم ارزقهم في مسلمين الفلسطين. اللهم سلم المسلمين في فلسطين. ربنا تقبل منا إنك أنت السميع العليم وتب ಸುದ್ದಿಗೊಂಚಲಿಗೆ ಸ್ವಾಗತ. ಕರ್ನಾಟಕ ವಿಧಾನಸಭೆ ಕನ್ನಡತಿನ ಉಪಚುನಾವಣೆಡು ಮೂಜಿ ಕ್ಷೇತ್ರಗಳೆಡು ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಂದಿನ ಹಿನ್ನೆಲೆಡು ತಲಪಾಡಿ ವಲಯ ಕಾಂಗ್ರೆಸ್ ವತಿರ್ದು ಶನಿವಾರ ಕಾರ್ಯಕರ್ತರು ಕೆಸಿ ರೋಡ್ ಜಂಕ್ಷನ್ ಚೀಪೆ ಪಟ್ಟದ ವಿಜಯೋತ್ಸವ ಮೆರವಣಿಗೆಯನ್ನು ನಡಪಾಯಿರು.
కర్ణాటక విధానసభೆಗೆ ನಡೆದಿನ ಉಪಚುನಾವಣೆಡು ಮೂಜಿ ಕ್ಷೇತ್ರಡ್ಲ ಕಾಂಗ್ರೆಸ್ ಅಭ್ಯರ್ಥಿಲು ಭರ್ಜರಿಯಾದ ಗೆಲ್ಮೆ ಸಾಧಿಸಾಯಿನ ಹಿನ್ನೆಲೆಡು ತಲಪಾಡಿ ವಲಯ ಕಾಂಗ್ರೆಸ್ ವತಿರ್ದು ಕೇಸಿರೋಡ್ ಜಂಕ್ಷನ್ ಶನಿವಾರ ಚೀಪೆ ಪಟ್ಟದು ಕಾರ್ಯಕರ್ತರು ಸಂಭ್ರಮಿಸಾಯರು. ಕೆಸಿ ರೋಡ್ ಉರ್ದು ಕೆಸಿ ನಗರ ಮುಟ್ಟ ವಾದ್ಯಗೋಷ್ಠಿಯದೊಟ್ಟಿಗೆ ವಿಜಯೋತ್ಸವ ಮೆರವಣಿಗೆ ನಡೆಪಾಯರು. ಸಭೆಯನ್ನು ಉದ್ದೇಶಿಸಾದ ಪಾತೆರ್ನ ವಲಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅಶ್ರಫ್ ಕೇಸಿರೋಡ್ ಮೂಜಿ ಕ್ಷೇತ್ರದ ಗೆಲ್ಮೆ ಸಿದ್ದರಾಮಯ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಾಲಯದ ಗೆಲ್ಮೆ ಮೂಡ ಪನ್ಪಿನ ಗುಮ್ಮನ್ ತೋಚಾದ ವಕ್ಫ್ ಉದರಡು ಸುಳ್ಳು ಸುದ್ದಿನ್ ಪರಡಾದ ಜನಕ್ಲೆನು ವಿಭಜನೆ ಮಲ್ತದ ಮತ ಪಡೆಯರೆ ಹೊಂಚು ಪಾಡ್ದಿತ್ತಿನ ಬಿಜೆಪಿಗೆ ಪ್ರಜ್ಞಾವಂತ ಜನಕ್ಲು ಸರಿಯಾಯಿನ ಪಾಠ ಕಲ್ಪಾದಿರ್ಪಂಡು ತೆರಿಪಾಯರು. ಯೋಜನೆ ಇರಬಹುದು ಅಥವಾ ಏನು ಕುಡಿಯುವ ನೀರಿನ ಯೋಜನೆ ಇರಬಹುದು, ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಜೊತೆಗೆ ಈ ಕ್ಷೇತ್ರವನ್ನು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿದ್ದಾಗಿರ್ಬೋದು, ಇಲ್ಲಿಗೆ ಯಾವ ಯಾವ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು ಅದೆಲ್ಲ ಯಾವುದು ಅಗ್ನಿಶಾಮಕ ಠಾಣೆ ಇರ್ಬೋದು, ತಾಲೂಕು ಆಸ್ಪತ್ರೆ ಇರ್ಬೋದು, ಇವೆಲ್ಲವನ್ನು ತರುವಂಥ ಪ್ರಯತ್ನ ಇರ್ಬೋದು. ಇದಕ್ಕೆ ಪ್ರತಿಫಲವಾಗಿ ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನ ಮತ್ತೆ ಕಾಂಗ್ರೆಸ್ ಅನ್ನು ಕೈ ಹಿಡಿತಾರೆ. ಈ ಮೂಲಕ ಇನ್ನೊಂದು ಅರ್ಧೂರಿಯ ವಿಜಯೋತ್ಸವವನ್ನು ನಾವು ಇದೇ ತಲಪಾಡಿ ಕ್ಷೇತ್ರದಲ್ಲಿ ಮಾಡಲಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾ, ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿ ಮಹತ್ತರ ಕ್ರಾಂತಿಯನ್ನು ಈಗ ನಮ್ಮ ಮಿತ್ರ ನೆನಪಿಸಿದರು. ಡಯಾಲಿಸಿಸ್ ಏನು ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ ಮಾಡುವ ಈ ಯೋಜನೆಯನ್ನು ಉಚಿತವಾಗಿ ಉಳ್ಳಾಳದಲ್ಲಿ ತಂದುಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಮುಂದಿನ ಚುನಾವಣೆಯಲ್ಲಿ ನಮಗೂ ಸಹಕಾರಿಯಾಗ್ತದೆ. ನಮ್ಮ ಶಾಸಕರ ಜೊತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ನಿಲ್ಲುವುದರ ಮೂಲಕ ನಮ್ಮ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಭರ್ಜರವಾಗಿ ಈ ಕ್ಷೇತ್ರದ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಗೆಲ್ಲೋಣ. ಅದೇ ರೀತಿ ಈ ಗ್ರಾಮದಲ್ಲೂ ಬದಲಾವಣೆಯ ಒಂದು ಕ್ರಾಂತಿಯನ್ನೇ ತರೋಣ ಅಂತ ಹೇಳ್ತಾರೆ. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಸುರೇಖಾ ಚಂದ್ರಹಾಸ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ವಲಯ ಕಾಂಗ್ರೆಸ್ ಉಪಾಧ್ಯಕ್ಷರು ಸಲಾಂ ಕೇಸಿರೋಡ್, ಶಾಸಕೇರ್ನ ಆಪ್ತ ಕಾರ್ಯದರ್ಶಿ ಮನ್ಸೂರ್ ಮಂಚಿಲ, ಗ್ರಾಮ ಪಂಚಾಯತ್ ಸದಸ್ಯರು ವೈಭವ್ ಶೆಟ್ಟಿ ತಲಪಾಡಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಿಕಾ ರೈ, ಉಸ್ಮಾನ್ ಕಲ್ಲಾಪು, ಜಿಯಾದ್ ಮುಕಚ್ಚೇರಿ, ಇಬ್ರಾಹಿಂ ಟಿಎಂ, ಸಲಾಂ ಪಿಲಿಕೂರು, ಕೋಟೆಕಾರ್ ಪಂಚಾಯತ್ ಕೌನ್ಸಿಲರ್ ಅಹಮದ್ ಅಚಿನಟ್ಕ, ಇಜಾಕ್ ಕೋಟೆಕಾರ್, ವಲಯ ಉಪಾಧ್ಯಕ್ಷರು ವಿನಯ್ ಕುಮಾರ್ ಶೆಟ್ಟಿ, ವಸಂತಿ ತಲಪಾಡಿ, ಕಾರ್ಯದರ್ಶಿಗಳು ಅಬ್ಬಾಸ್ ಪಂಜಾಳ, ರಾಜೇಶ್ ಕೊಟ್ಟಾರಿ, ಬಿಎಸ್ ಇಸ್ಮಾಯಿಲ್, ಕೋಶಾಧಿಕಾರಿ ಯಾಕೂಬ್ ಪಿಲ್ಕೂರು, ಸಚ್ಚಿದಾನಂದ ಶೆಟ್ಟಿ, ಅಬ್ದುಲ್ ಖಾದರ್ ಮಕ್ಯಾರ್, ಲತಾ ವಿಶ್ವನಾಥ್, ಗೋಪಾಲ್ ತಚ್ಚಾನಿ, ರವೀಂದ್ರ ಟಿಎಂ, ಬಶೀರ್ ಕೊಳಂಗೆರೆ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆ ಹಿಡಿತಾರೆ. ಸುದ್ದಿಗೊಂಜಲಿಗೆ ಸ್ವಾಗತ. ಕೋಟೆಗಾರ ಸೋಮೇಶ್ವರ ಆನಂದಾಶ್ರಮ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿ ಸಂಘದ 73ನೇ ವಾರ್ಷಿಕ ಕ್ರೀಡಾಕೂಟನ ಐತಾರ ಶಾಲಾ ವಟಾರೋಡು ನಡಪಾಯಿದೆ. ಕೋಟೆಕಾರ್ ಸೋಮೇಶ್ವರ ಆನಂದಾಶ್ರಮ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿ ಸಂಘದ 73ನೇ ವಾರ್ಷಿಕೋತ್ಸವದ ಸಂಭ್ರಮಲು ಐತಾರ ನಡೆತಂಡ. ಕಾಂಡೆ ಸಂಘದ ನೇತೃತ್ವಡ್ ಹಳೆ ವಿದ್ಯಾರ್ಥಿಗಳಿಗೆ ಬೊಕ್ಕ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ನಡಪಾಯಿರು. ಕುಡ್ಲ ಎಂಆರ್ಪಿಎಲ್ ದ ನಿವೃತ್ತ ಮುಖ್ಯ ಮ್ಯಾನೇಜರ್ ಶಾಲಾ ಹಳೆ ವಿದ್ಯಾರ್ಥಿ ಗಣೇಶ್ ಕೆ ತುಡರ್ ಬೆಳಗಾದು ಉದಿಪನ ಮಲ್ದದ ಗ್ರಾಮೀಣ ಪ್ರದೇಶದೊಪ್ಪನ ಈ ಶಾಲೆಡು ಮಾತಾ ಕ್ರೀಡೆಲ್ನ ಅಪಗನೆ ಕಲ್ಪ ಹೊಂದಿತ್ತೇರು. ನಮ್ಮ ಜೀವನಗ ಗಾಳಿ ಆಹಾರ ಎಂಚ ಮುಖ್ಯನ ಅವೇ ರೀತಿ ವ್ಯಾಯಾಮಲ ಬೋಡು ಆರೋಗ್ಯವಾದ ಪೋಡಾಂಡ ಕ್ರೀಡಾಕೂಟಡು ಪಾಲ್ಪಡೋಡು ಬಂಡ ತೆರಿಪಾಯಿರು. 45 ವರ್ಷಗಳ ಮುಂಚೆ ನಾನು ಈ ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಓದಿದ್ದೆ. ನನಗೆ ನಾನು 8th ಸ್ಟ್ಯಾಂಡರ್ಡ್ನಲ್ಲಿರುವಾಗ ನಮ್ಮ ಪ್ರಕಾಶ್ ಸರ್ ಅವರು ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡು ಬಂದು
ಈ ಸ್ಕೂಲಲ್ಲಿ ನನಗೇನೆ ಫಸ್ಟ್, ನಮ್ಮ ಕ್ಲಾಸಿಗೆ ನಾನು 35 ಜನ ಮಕ್ಕಳಿರೋ ಕ್ಲಾಸ್, ನಮ್ಮ ಕ್ಲಾಸಿಗೆ ಫಸ್ಟ್ ಪಾಠ ಮಾಡಿ ಅವರ ಆ ಅಂದಿನ ನೆನಪು ಇಂದು ಕೂಡ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ಶಾಲೆಗೆ ಬರುವಾಗ ನಮ್ಮ ಕಿಚ್ಚ ಸುದೀಪದ ಒಂದು ಪದ್ಯ ನೆನಪಾಗ್ತದೆ, ಸವಿ ಸವಿ ನೆನಪು ಸಾವಿನ ನೆನಪು ಅಂತ. ಅದನ್ನು ಈಗ ನಾನು ಮರಣ ಮಾಡಿಕೊಳ್ತಾ ಇದ್ದೇನೆ. ತುಂಬಾ ಸವಿ ನೆನಪುಗಳನ್ನು ಇಲ್ಲಿ ಅನುಭವಿಸಿದ್ದೇನೆ. ಇದೇ ಹಾಲಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಮ್ಮ ಹೈಸ್ಕೂಲ್ ಜೀವನದಲ್ಲಿ. ಇದೇ ಗ್ರೌಂಡಲ್ಲಿ ನಾವು ಹಲವಾರು ಆಟೋಟ ಸ್ಪರ್ಧೆಗಳನ್ನು ಮಾಡಿದ್ದೇವೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಹೋಗುವಾಗ ಕಾಲೇಜಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದವರೆಗೂ ಭಾಗವಹಿಸಿದ್ದಾರೆ. ಈ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಒಬ್ಬರು ಇದ್ದೇ ಇರ್ತಿದ್ರು. ವಿಶ್ವವಿದ್ಯಾಲಯದ ಟೀಮ್ಗಳಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಇದ್ದೇ ಇರ್ತಿದ್ರು. ಇಲ್ಲಿ ನಾವು ಆಟದ ಆಟ ಇಲ್ಲ. ಫುಟ್ಬಾಲ್, ವಾಲಿಬಾಲ್, ಹಾಕಿ, ಕ್ರಿಕೆಟ್ ಹಾಗೂ ರೇಸ್, ರನ್ನಿಂಗ್ ರೇಸ್ ಎಲ್ಲ ವಿಧದ ಕ್ರೀಡೆಗಳನ್ನು ಇಲ್ಲಿ ಕಲಿಸಿ, ಗ್ರಾಮೀಣ ಪ್ರದೇಶದ ಒಂದು ಶಾಲೆಯಲ್ಲಿ ಇಷ್ಟೊಂದು ಕ್ರೀಡೆಗಳನ್ನು ಕಲಿಸಿಕೊಡುವಂತಹ ಶಾಲೆ ಈ ಊರಲ್ಲಿ ಇರಲಿಲ್ಲ. ಆನಂದಾಶ್ರಮ ಪ್ರೌಢಶಾಲದ ನಿವೃತ್ತ ಮುಖ್ಯೋಪಾಧ್ಯಾಯರು ಪ್ರಕಾಶ್ ನಾಯಕ್ ಹಳೆ ವಿದ್ಯಾರ್ಥಿ ಸಂಘದ ಬಗೆಟು ಮೆಚ್ಚುಗೆದ ಪಾತ್ರ ಪಂಡಿರು. ನೀವೇ ಒಂದು ಆಲೋಚನೆ ಮಾಡಿ, ಈ ಹಳೆ ವಿದ್ಯಾರ್ಥಿಗಳ ಪದಾಧಿಕಾರಿಗಳು, ನಾನು ಈಗಾಗಲೇ ನನ್ನ ಸ್ನೇಹಿತರ ಹತ್ರ ಸ್ವಲ್ಪ ಹೇಳಿದೆ, ಪದಾಧಿಕಾರಿಗಳು 35-36 ವರ್ಷದಿಂದ ಅಧ್ಯಕ್ಷರಾಗಿಯೋ ಕಾರ್ಯದರ್ಶಿಯಾಗಿಯೋ ಖಜಾಂಚಿಯಾಗಿಯೋ ಇದ್ದಾರೆ ಅಂತ ಹೇಳಿದರೆ ಅವರ ಪ್ರತಿಭೆ, ಅವರು ಮಾಡುವಂತಹ ನಿಷ್ಪ್ರಹ ಸೇವೆ ಇದಕ್ಕೆ ಕಾರಣ. ಈ ಹೊತ್ತು ಪ್ರತಿ ವರ್ಷದ ಹಳೆ ವಿದ್ಯಾರ್ಥಿಗಳ ಅಕ್ಸೆಪ್ಟೆಡ್ ಕಾರ್ಯಕ್ರಮ ಅಂದರೆ ಅವರು ಮಾಡಿದ್ರು ಇಡೀ ವರ್ಷದಲ್ಲಿ ಮಾಡಿದಂತಹ ಕಲಾಪಗಳ ಸಂಪೂರ್ಣ ವಿವರವನ್ನು ತಿಳಿಸುವಂತಹ ಸಮಯ. ಯಾವುದೇ ವ್ಯಕ್ತಿಯಾದರೂ ಸದೃಢವಾಗಿರಬೇಕಾಗಿದೆ. ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತ ಹೇಳಿದ ಹಾಗೆ ಮೊದಲು ಆರೋಗ್ಯ ಸರಿಯಾಗಿರಬೇಕು. ಆರೋಗ್ಯವೇ ಇಲ್ಲದೆ ಇದ್ದರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಇಂದು ಹಳೆ ವಿದ್ಯಾರ್ಥಿಗಳ ಸೂಕ್ತವಾದಂತಹ ಪ್ರತಿಭೆಯನ್ನು ಹೊರಪಡಿಸಲಿಕ್ಕೆ ಇರುವಂತಹ ಸುದಿನ. ನಮ್ಮ ಈ ಹಳೆ ವಿದ್ಯಾರ್ಥಿಗಳನ್ನ ಶಬ್ದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವರು ಅಷ್ಟೊಂದು ನಿಷ್ಪ್ರಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ಅಧ್ಯಾಪಕನಾಗಿ, ಕನ್ನಡ ಪಂಡಿತನಾಗಿ, ಮುಖ್ಯೋಪಾಧ್ಯಾಯನಾಗಿ ನಿವೃತ್ತನಾಗಿದ್ದೇನೆ, ಒಪ್ತೇನೆ. ನಾವು ಪ್ರತಿಫಲಾಕಾಂಕ್ಷೆ ಇದ್ದು ಮಾಡಿದವರು. ಇಲ್ಲಿ ಸೇವೆಗೆ ಸೇರಿದ್ದೆ ನಾವು ಜೀವನೋಪಾಯಕ್ಕಾಗಿ, ಸಂಬಳಕ್ಕಾಗಿ. ಈ ಹೊತ್ತು ಈ ವೇದಿಕೆಯಲ್ಲಿರುವಂತಹ ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಸಜ್ಜಿತವಾಗಿ ನೆರವೇರಿಸಿಕೊಂಡು ಹೋಗ್ತಾ ಇರುವಂತಹ ಹಳೆ ವಿದ್ಯಾರ್ಥಿಗಳು ಯಾವ ಪ್ರತಿಫಲಾಕಾಂಕ್ಷೆಯೂ ಇಲ್ಲದೆ ನಮ್ಮ ಆನಂದಾಶ್ರಮ ಪ್ರೌಢಶಾಲೆ ಎನ್ನುವಂತಹ ಒಂದು ದೊಡ್ಡ ಗೌರವಪೂರ್ವಕವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು, ಶಾಲಾ ಹಳೆ ವಿದ್ಯಾರ್ಥಿ ವಿಕ್ರಮ್, ಶಾಲಾ ಮುಖ್ಯೋಪಾಧ್ಯಾಯರು ಗುರುಮೂರ್ತಿ, ನಿವೃತ್ತ ಯೋಧರು, ವಕೀಲರು ಕೆಸಿ ನಾರಾಯಣನ್, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಕ್ಯಾಪ್ಟನ್ ಜಿಎಸ್ ಪ್ರಸಾದ್, ಸಂಘದ ಗೌರವ ಸಲಹೆಗಾರರು ಸುಧಾಕರ್ ಭಂಡಾರಿ, ಪ್ರದೀಪ್ ಚಂದ್ರ ಶೆಟ್ಟಿ, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಾಲಾ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಪಂಡರು. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಜೀವನ್ ಸೋಮೇಶ್ವರ ಸಭೆ ನೆತ್ಕೊಂಡರು. ಸಾಂಸ್ಕೃತಿಕ ಕಾರ್ಯದರ್ಶಿ ಹರೀಶ್ ಶೆಟ್ಟಿ ನೀರಿಪಾಲ್ ಸಭೆ ಸುಧಾರಿಕೆ ಮಲ್ತರು. ಮಾಜಿ ಯೋಧರು ಸಂಘದ ಸದಸ್ಯರು ವೆಂಕಟೇಶ್ ಕುಂಪಲ ಸೊಲ್ಮೆ ಸಂದಾಯರು. ಅವಿರ್ದು ಪಕ್ಕ ಕ್ರೀಡಾಕೂಟ ಸುರುವಾಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಯಕ್ಷಗಾನ ನಾಟ್ಯಗುರು ಅಶ್ವಥ್ ಮಂಜನಾಡಿಯರ್ನ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಮಂಜನಾಡಿ ಕಲ್ಕಟ್ಟ ಪಾಂಚಜನ್ಯ ನಿಲಾಯಡ್ ಐತಾರ ಉದಿಪನಾಂಡು. ಯಕ್ಷ ನಾಟ್ಯ ಗುರು ಅಶ್ವಥ್ ಮಂಜನಾಡಿಯರು ಪುಟ್ಟುಪಾಡ್ನ
ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಸಂಸ್ಥೆ ಮಂಜನಾಡಿ ಕಲ್ಕಟ್ಟದ ಪಾಂಚಜನ್ಯ ನಿಲಯಡ್ ಐತಾರ ಉದಿಪನಾಡ್ ಶ್ರೀ ಕ್ಷೇತ್ರ ಮಂಜನಾಡಿದ ಆನುವಂಶಿಕ ಮೊಕ್ತೇಸರರು ರಾಮದಾಸ್ ಆಳ್ವ ತೇವನಾಡ ಗುತ್ತು ಪಾಂಚಜನ್ಯ ಯಕ್ಷ ನಾಟ್ಯಾಲಯನ ಉದಿಪನ ಮಲ್ತದು ಶುಭ ಹಾರೈಸಿರು. ಕೈರಂಗಡ ಪುಣ್ಯಕೋಟಿ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರು ಟಿಜಿ ರಾಜಾರಾಮ್ ಭಟ್ ಗುರ್ಕಾರ್ನ ವಹಿಸಿದ ಮಾತಿಲ್ನ ಸಾಧಿಸಾವನ ಛಲ ಅಶ್ವತ್ಥರಿಗೆ ಉಂಡು. ಅಶ್ವಥ್ ಸುರುಮಲ್ತಿನ ಈ ಪಾಂಚಜನ್ಯ ಯಕ್ಷರಂಗದ ಉದ್ದಗ್ಲ ಮೊಳಗಡು ಪಂಡದು ಹಾರೈಸಿರು. ಪ್ರಪಂಚದ ಅತ್ಯಂತ ಸುವಸ್ತುವಲ್ಲಿ ಒಂದಾದ ಹಾಲು ನಾನು, ಮರಗಳಲ್ಲಿ ಅಶ್ವತ್ಥ ನಾನು ಅಂತ ಹೇಳ್ತಾನೆ. ನಾನು ಇವತ್ತು ಈ ಅಶ್ವತ್ಥನನ್ನು ಅದಕ್ಕೆ ಹೋಲಿಕೆ ಮಾಡ್ತೇನೆ. ಅಶ್ವತ್ಥ ಯಕ್ಷಗಾನದಲ್ಲಿ ಕಟ್ಟುವೇಷ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಕಟ್ಟುವೇಷ ಅಂದರೆ ಯಾವುದು ಹೇಳಿದರೆ ನಮ್ಮ ಮೂಲ ಮಕ್ಕಳಿಗೆ ಗೊತ್ತುಂಟು. ಅದೇ ಕಟ್ಟುವೇಷ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಕಟ್ಟೇಸ ನಾನು ನೋಡಿದ್ದೇನೆ. ಅಶ್ವತ್ಥ ಸ್ತ್ರೀವೇಷ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅಶ್ವತ್ಥ ಅಭಿಮನ್ಯು ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಅಶ್ವತ್ಥ ಬಬ್ರುವಾಹನ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಅಶ್ವತ್ಥ ವಿಷ್ಣು, ಬ್ರಹ್ಮ, ಈಶ್ವರ, ದೇವಿ, ಮಹಿಷಾಸುರ ನೋಡಲಿಲ್ಲ. ಮಾಡಿದ್ದಾರೆ, ಏನು ಮಾಡಿದ್ದಾರೆ? ಶ್ರೀ ಕ್ಷೇತ್ರ ಮಂಜನಾಡಿದ ಆನುವಂಶಿಕ ಅರ್ಚಕರು ಶ್ರೀ ಸುಬ್ರಹ್ಮಣ್ಯ ಭಟ್, ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶ್ರೀಮತಿ ಗುಣವತಿ ಸುಲಾಯ ಇಂಚಿತ್ತಿ ಪ್ರಮುಖರು ಮಲ್ಲಭಿನಿರಾದು ಪಾಲ್ಪಡೆದು ಸಂಸ್ಥೆಗೂ ಶುಭ ಹಾರೈಸಿರು. ಮೂಲತಃ ಬ್ರಹ್ಮನಲ್ಲಿ ಅವನು ಜನ್ಮವನ್ನು ಪಡೆದು ಈಗ ಇದು ಮಧ್ಯತೋ ವಿಷ್ಣು ರೂಪಿಣಿ, ಆ ವಿಷ್ಣು ರೂಪದಿಂದ ಆ ಪುರುಷ ಈಗ ನಮ್ಮ ಅಶ್ವತ್ಥ ಮಂಜನಾಡಿ ಬಂದು ಬಹಳಷ್ಟು ಈಗ ಇಲ್ಲಿ ನಾವು ನೋಡಿದ್ವಿ. ಮಿಥಿಲ, ಅಲ್ಲಿ ಗಗನ್ ನಿಂತಿದ್ದಾನೆ. ಗಗನ್ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅವರೆಲ್ಲ ಆ ಯಕ್ಷಗಾನವನ್ನು ಕಲಿಯುವುದನ್ನು ನೋಡುವಾಗ ನನಗೆ ಬಹಳ ಖುಷಿ ಆಗೋದು. ಅದಕ್ಕೆಲ್ಲ ನಾವು ಒಟ್ಟು ಪ್ರೋತ್ಸಾಹವನ್ನು ಪುಣ್ಯಕೋಟಿಯ ಬಹಳಷ್ಟು ಮಕ್ಕಳು ಕೂಡ ಇಲ್ಲಿ ನಾವು ಸನ್ಮಾನ ಮಾಡಿದ್ವಿ, ನೋಡಿದ್ವಿ. ಎಲ್ಲ ಬೇರೆ ಬೇರೆ ಶಾಲೆಗಳ ಮಕ್ಕಳನ್ನು ಕೂಡ ಅವರು ಆ ಯಕ್ಷಗಾನದಲ್ಲಿ ಪರಿಣತಿ ಹೊಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಾಂಚಜನ್ಯ ಯಕ್ಷ ನಾಟ್ಯಾಲಯದ ಲಾಂಛನ ಜೆರ್ಸಿಲ್ನ ಈ ಪೊರ್ತು ಬಿಡುಗಡೆ ಮಾಡ್ತಾರೆ. ಈ ಸಂದರ್ಭಡ್ ಅಶ್ವಥ್ ಮಂಜನಾಡಿಯರಿಗೂ ವಿದ್ಯೆ ಕಲ್ಪಾಯನ ಕಲ್ಕಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ದೈಹಿಕ ಶಿಕ್ಷಕಿಯರು ಭಾರತಿ ಕೆ ಅಂಚನೆ ಪೋಪಾಡಿಕಲ್ ಭಾರತಿ ಕಲಾ ಆರ್ಟ್ಸ್ದ ರಾಘವ ದಾಸರಿಗೂ ಗುರುವಂದನೆ ಸಂದಾಯರು. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಲ್ಲ ನಡಪಾಯಿರು. ಮುಖೇಶ್ ಕಿನ್ಯ ಯಕ್ಷಗಾನ ಶೈಲಿಡು ಪ್ರಾರ್ಥನೆ ಪಂಡಿರು. ಶ್ರೀಮತಿ ವನಿತಾ ಮನಮೋಹನ್ ಅಸೇಗೋಡಿ ಸಭೆ ನೆತ್ಕೊಂಡಿರು. ಶ್ರೀಮತಿ ಜಯಶ್ರೀ ಸಭೆ ಸ್ಥಾರಿಕೆ ಮಲ್ತೇರು. ಸಂಸದ ಸಂಸ್ಥಾಪಕರು ಅಶ್ವಥ್ ಮಂಜನಾಡಿ ಪ್ರಸ್ತಾವನೆದ ಪಾತ್ರ ಪಂಡಿರು. ಎಲ್ಲ ಪೋಷಕರಿಗೂ ನಾ ಮತ್ತೊಮ್ಮೆ ಶಿರವಾಗುತ್ತಾ ಇದ್ದೇನೆ. ಪಾಂಚಜನ್ಯ ಯಕ್ಷನಾಟ್ಯಾಲಯ ಆರಂಭಿಸಬೇಕೆನ್ನುವ ಹಾಗೆ ನನಗೆ ಇತ್ತೀಚೆಗೆ 1 ವರ್ಷದಲ್ಲಿ ನಾನು ಯೋಚನೆ ಮಾಡಿದ್ದು. ಅಂದರೆ ಕಳೆದ 15-16 ವರ್ಷದ ನಾನು ಯಕ್ಷಗಾನ ಶಿಕ್ಷಕನಾಗಿ ಕಲಿಸ್ತಾ ಇದ್ದೇನೆ. ಆದರೆ ಇತ್ತೀಚೆಗೆ ನನಗೊಂದು ಯೋಚನೆಗೆ ಬಂತು, ನನ್ನದ್ದೇ ಏನಾದರೂ ಸ್ಥಾಪನೆ ಮಾಡಬೇಕು ಅಂತ. ಕಲಿಸುವುದು ಇನ್ನು 50 ವರ್ಷ ಹೋದರೆ ಕಲಿಸಿದ್ರೆ ಅದು ಯಾವುದು ನಾನು ಏನು ಉಳಿಸಿದ್ದೇನೆ ಅನ್ನೋದು ಬೇಕು ಅಂತ. ನನಗೆ ಇದನ್ನು ಒಂದೊಬ್ಬರು ಹೇಳಿದರು ಹಿರಿಯರು, ಇಷ್ಟು ಸಮಯ ನೀನು ಮಾಡ್ತಾ ಇದ್ದೆ, ಆದರೆ ನಿನ್ನದು ಅಂತ ಏನು ಉಳಿತದೆ, ನೀನೇನಾದರೂ ಒಂದು ಸ್ಥಾಪನೆ ಮಾಡಿ ಹೋಗು, ಅದು ಶಾಶ್ವತವಾಗಿ ಉಳೀತದೆ. ಎಷ್ಟು ಕಡೆ ಬೇಕಾದ ನೀನು ಕಲಿಸಬಹುದು, ಆದರೆ ನೀನೇನಾದರೂ ಸಾಧನೆ ಮಾಡು ಅಂತ. ಕಾರ್ತಿಕ್ ಸೊನ್ನೆ ಸಂದಾಯರು ಅವೇದು ಬೊಕ್ಕ ಜಿಲ್ಲದ ಪುಗರ್ತದ ಕಲಾವಿದರಿರ್ದು ಶರಸೇತು ಬಂಧನ ತಾಳಮದ್ದಲೆ ಕೋಟ ನಡೆತಂಡು. ನೀವು ಬಲ್ಲವು ಏನು
ಸ್ವಾಮಿ, ಅವ ಹೀಗೆ ಮಾತಾಡಿದರೆ ಜನ್ಮದಲ್ಲಿ ಅವನನ್ನು ಯಾರು ಬಂದರೂ ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ ಹಾಗೆ ಮಾಡ್ತಾನೋ ಇಲ್ವೋ ಅಂತ ಹೇಳುವುದು ಸಂಶಯದ ಪ್ರಶ್ನೆ. ಈಗ ನಿಮ್ಮಲ್ಲಿ ನೀವು ಇದಕ್ಕೆ ಒಂದು ಸಾಕ್ಷಿ ಆಗ್ತೇನೆ ಅಂತ ಹೇಳಿಕೊಂಡು ಬಂದ್ರಿ. ನನಗೆ ಒಂದು ಸಂಶಯ ಉಂಟು ಸ್ವಾಮಿ. ಏನು? ಈ ಪ್ರಾಯದವರೆಲ್ಲ ಸಾಕ್ಷಿ ನಿಲ್ಲಕ್ಕೆ ಆಗ್ತದ? ಯಾಕೆ ನಿಲ್ಲಬಾರ್ದ? ಅಲ್ಲ, ಒಂದು ಮಾತುಂಟಲ್ವಾ, ಸಾಕ್ಷಿಗೆ ಕಣ್ಣು ಸರಿಬೇಕು, ನಿಮಗೆ ಕಿವಿ ಸರಿ ಕೇಳಬೇಕು. ಇಷ್ಟು ಹೊತ್ತು ಕಂಡೆ ಅಲ್ವಾ ನಿಮ್ಮನ್ನು ಮಾತಾಡಿ? ದೂರದಿಂದ ಕಂಡೆ ಹತ್ತಿರ ಬಂದದ್ದು ನಾನು. ಆರೋಗ್ಯ ಸರಿ ಉಂಟು ಅಂತ ಕಾಣ್ತದೆ. ಹೌದಪ್ಪ. ಸುದ್ದಿಗೊಂಜಲಿಗೆ ಸ್ವಾಗತ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಬೊಕ್ಕ ಸೋಮೇಶ್ವರ ಬಿ ವಲಯ ಕಾಂಗ್ರೆಸ್ ವತಿರ್ದು ಕರ್ನಾಟಕ ವಿಧಾನಸಭಾ ಉಪಚುನಾವಣೆ ಮೂಜಿ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಜಯಿಯಾಯಿನ ಹಿನ್ನೆಲೆ ಬೀರಿ ಜಂಕ್ಷನ್ ಐತಾರ ಬೈಯಡು ವಿಜಯೋತ್ಸವನ ಆಚರಿಸಾಯಿರು. ಕರ್ನಾಟಕ ವಿಧಾನಸಭೆಗೆ ನಡೆತಿನ ಉಪಚುನಾವಣೆ ಮೂಜಿ ಕ್ಷೇತ್ರದಲ್ಲೆಡ್ಲ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲ್ಮೆ ಸಾಧಿಸಾಯಿನ ಹಿನ್ನೆಲೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಬೊಕ್ಕ ಸೋಮೇಶ್ವರ ಬಿ ವಲಯ ಕಾಂಗ್ರೆಸ್ ವತಿರ್ದು ಐತಾರ ಬೈಯಡು ಬೀರಿ ಜಂಕ್ಷನ್ ಚೀಪೆ ಪಟ್ಟದು ಪಟಾಕಿ ಬುರ್ದು ವಿಜಯೋತ್ಸವನ ಆಚರಿಸಾಯಿರು. ರಾಘವ ಆರ್ ಉಚ್ಚಿಲ್ ಬೊಕ್ಕ ಕೌನ್ಸಿಲರ್ ಅಬ್ದುಲ್ ಸಲಾಂ ಉಚ್ಚಿಲ್ರನ ನೇತೃತ್ವಡು ನಡೆತಂಡು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಪಾತ್ರರೊಂದು ಬಿಜೆಪಿ ಪಕ್ಕ ಜೆಡಿಎಸ್ ತಕ್ಲನ ನಾಟಕಗ ಜನಕ್ಲು ಬಲಿಯಾತಿಚೇರು. ಕಾಂಗ್ರೆಸ್ ಮಾತಾ ಗ್ಯಾರಂಟಿ ಯೋಜನೆ ದಾತ್ರ ಕಾಂಗ್ರೆಸ್ನ ಜನಕ್ಲು ಕೈಪತ್ತದಿರಪಂಡು ತೆರಿಪಾಯರು. ಮಿತ್ರರುಗಳು ಸೇರಿಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ನಾವು ಈ ಒಂದು ವಿಜಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಸಿದ್ದರಾಮಯ್ಯ, ನಮ್ಮ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯರವರನ್ನು, ಅದೇ ರೀತಿ DKಶಿ ಅವರನ್ನು ಅನೇಕ ವಿಧದಿಂದ ಅನೇಕ ಅಪಪ್ರಚಾರಗಳನ್ನು ಮಾಡಿ ಮೂಢ ಹಗರಣ, ಅದೇ ರೀತಿ ವಾಲ್ಮೀಕಿ ಹಗರಣ, ಅದೇ ರೀತಿ ವಕ್ಫ್ನ ವಿಷಯದಲ್ಲಿ ಕೂಡ ಅನೇಕ ಈ ಚುನಾವಣೆಗೆ ಬೇಕಾಗಿ ಅನೇಕ ರೀತಿಯ ಅಪಪ್ರಚಾರಗಳನ್ನು ಮಾಡಿ ನಾವು ಚುನಾವಣೆಯನ್ನು ಗೆಲ್ಲಬೇಕೆಂದು ಬಿಜೆಪಿ ಮತ್ತು ಜನತಾದಳವರ ಆಸೆ ಇತ್ತು. ಆದರೆ ಅದೆಲ್ಲವೂ ನಡೆಯದೆ ನಮ್ಮ ಜನರ ಒಂದು ಪ್ರೀತಿ ವಿಶ್ವಾಸದಿಂದ ಜನರ ಸಿದ್ದರಾಮಯ್ಯ ಸರ್ಕಾರದ ಎಲ್ಲ ಗ್ಯಾರಂಟಿ ಯೋಜನೆಗಳ ಪ್ರಕಾರ ಎಲ್ಲ ವಿಷಯದಿಂದ ಎಲ್ಲ ಜನರ ಸಹಕಾರದಿಂದ ಇವತ್ತು 3 ವಿಧಾನಸಭೆ ಕ್ಷೇತ್ರ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. ನಮಗೆಲ್ಲರಿಗೂ ಕೂಡ ಸಂತೋಷವಾಗಿದೆ. ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ UT ಖಾದರ್ ನೇತೃತ್ವದಲ್ಲಿ UT ಖಾದರ್ ಅವರು ಅನೇಕ ಜನಪರ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ. ಈ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು UT ಖಾದರ್ ಅವರು ಉಳ್ಳಾಲ ತಾಲೂಕನ್ನು ಮಾಡಿ ಈ ಬಿಜೆಪಿಯವರಿಗೆ ಉಳ್ಳಾಲ ತಾಲೂಕನ್ನು ಮಾಡಿ ಬಿಜೆಪಿಯವರಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅವರು ಚುನಾವಣಾ ಸಂದರ್ಭದಲ್ಲಿ ನಮಗೆ ಅಗ್ನಿಶಾಮಕ ಠಾಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡು ಅನೇಕ ದೂರುಗಳನ್ನೆಲ್ಲ ಹೇಳ್ತಾ ಇದ್ರು. ಜಿಲ್ಲಾ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಂಪಲ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಸುರೇಖಾ ಚಂದ್ರಹಾಸ್, ನಗರಸಭಾ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು ಪಾತಿರಿರು, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಿಕಾ ರೈ, ಪ್ರಮುಖರು ಪ್ರೇಮ, ಲತಾ ವಿಶ್ವನಾಥ್, ಕೃಷ್ಣ ಶೆಟ್ಟಿ, ಮುತ್ತಣ್ಣ ಶೆಟ್ಟಿ, ಮನ್ಸೂರ್, ದಿಲೀಪ್ ರೇಗೋ, ದೀಪಕ್ ಪಿಲಾರ್, ನಾಮನಿರ್ದೇಶಿತ ಸದಸ್ಯರು ಇಸ್ಮಾಯಿಲ್ ಕಾಟಂಗರೆ, ರಶೀದ್ ಕೋಡಿ, ಅಹಮದ್ ಪೆರಬೈಲ್, ಸೈಫುಲ್ಲಾ ಬಟ್ಟಪಾಡಿ, ಧನು ಕೊಲ್ಯ, ಸಿನಾನ್ ಮೇರ್ಲಗುಡ್ಡೆ, ಸುಕುಮಾರ್ ಗಟ್ಟಿ ಈ ಪೊರ್ತೋಟುಗೇತೆರ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಬಂದರ್ದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕುಡ್ಲ ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ನಿರ್ಮಾಣ ಆಯ್ನ ದಿವಂಗತ ಲೋಕಾನಾಥ್ ಬೋಲಾರ್ ಸ್ಮಾರಕ ಹೊಸ ಕಟ್ಟಣ ಉದಿಪನ ಪ್ರತಿಭಾ ಪುರಸ್ಕಾರ ಬಕ್ಕ ಸಾಧಕರಿಗೆ ಮಾನಾದಿಗೆಲಸಿನ ಐತಾರ ನಡಪಾಯಿರಿ. ಕುಡ್ಲ ಬಂದರ್ದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕುಡ್ಲ ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ನಿರ್ಮಾಣ ಆಯ್ನ ದಿವಂಗತ ಲೋಕನಾಥ್ ಬೋಳಾರ್ ಸ್ಮಾರಕ ಪೋಸ ಕಟ್ಟಣದ ಉದಿಪನ
ಪ್ರತಿಭಾ ಪುರಸ್ಕಾರ ಬೊಕ್ಕ ಸಾಧಕರಿಗೆ ಮಾನಾದಿಗೆ ಲೇಸು ಐತಾರ್ ನಡ್ತಂಡು. ಉಡುಪಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ದ ಪ್ರವರ್ತಕರು ಡಾಕ್ಟರ್ ಜಿ ಶಂಕರ್ ದಿವಂಗತ ಲೋಕನಾಥ್ ಬೋಳಾರ್ ಸ್ಮಾರಕದ ಹೊಸ ಕಟ್ಟಡವನ್ನು ಉದಿಪನ ಮಾಡ್ತಾರೆ. ಮೀನುಗಾರರ ಸಮುದಾಯದಕಲು ರಾಜಕೀಯ ರಹಿತವಾದ ಒಟ್ಟಾವಡು ನಮ್ಮಡ ಒಗ್ಗಟ್ಟಿತ್ತನ ಮಾತ್ರ ಬೋಡಾಯಿನ ಸವಲತ್ತುಲೇನು ಸರಕಾರದ ಪಡೆಯರೆ ಸಾಧ್ಯ ಪಂಡದು ಡಾಕ್ಟರ್ ಜಿ ಶಂಕರ್ ತಿಳಿಪಾಯರು. ಇವನ್ ಬೇಕಾದಾಗ MP ಅವರಿಗೂ ಹೇಳ್ತೇನೆ, 2 ಜಿಲ್ಲೆ MP ಗಳಿಗೂ ನಾ ಹೇಳ್ತೇನೆ, ಶಾಸಕರಿಗೆ ಹೇಳ್ಬಹುದು, ನಮ್ಮವರು ಇಲ್ಲೇ ಇದ್ದಾರೆ, ಅವ್ರಿಗೊಂದು ದೊಡ್ಡ ಶಕ್ತಿ ಇದೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಖಂಡಿತ ನಮ್ಮ ಮೀನುಗಾರರ ಸಮಸ್ಯೆ ಬಗ್ಗೆ ನಾವಿವತ್ತು ನೋಡ್ಲಿಕ್ಕೆ ಏನೋ ಒಂಥರ ಇದ್ದೀವಿ, ಆದ್ರೆ ಬಹಳಷ್ಟು ಮಂದಿ ಸಾಲ ಮಾಡಿಕೊಂಡು ಅದು ಒದ್ದಾಟದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕಂತ, ಮತ್ತೆ ಯೂನಿಯನ್ ಒಂದು ದೊಡ್ಡ ಇದು ಬೆಳಿಗ್ಗೆ ನೀವು ಹೋಗುವಾಗ ಮಾಧವ ಮಂಗಲ ಪೂಜಾರರ ಒಂದು ಫೋಟೋ, ಉಚ್ಚಿಲ ತಾಯಿಯ ಒಂದು ಫೋಟೋ, ಹಾಗೆ ಬೆಣ್ಣೆಕೋದ್ರು, ಉರುವ ಮಾರಿಯಮ್ಮ, ಇವೆಲ್ಲ ಒಂದು ಕ್ಲಬ್ ಮಾಡಿ ಒಂದು ಫೋಟೋವನ್ನು ಅಲ್ಲಿ ಹಾಕಬೇಕು. ಗೋಡೂರು ಅಮೃತಾನಂದಮಯಿ ಶಾಖಾ ಮಠದ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಪಾತಿರೊಂದು ಸಂಘದ ಸಮಾಜ ಕಾಳಜಿ ಶ್ಲಾಘನೀಯ. ಸ್ವಾರ್ಥರಹಿತ ಜಗತ್ತದ ನಿರ್ಮಾಣಗೂ ಇಂಚಿನ ಕಾರ್ಯಲು ಪ್ರೇರಣೆಯಾತನು ಮಾಡಿ ತೆರಿಪಾಯರು. ಇಡೀ ಜಗತ್ತಿನಲ್ಲಿ ಬಹಳಷ್ಟು ಇದೇ ರೀತಿಯ ನಿಸ್ವಾರ್ಥತೆಯ ಕಾರ್ಯಕ್ರಮಗಳನ್ನು ಅಮ್ಮನ ಮಕ್ಕಳು ಮಾಡುತ್ತಾ ಇದ್ದಾರೆ. ಇಂಥ ಒಂದು ಭಾವನೆಯಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ. ನಿಮ್ಮ ಜೊತೆಗೆ ನಾವು ಯಾವತ್ತೂ ಇದ್ದೇವೆ. ಅಮ್ಮನ ಆಶೀರ್ವಾದ ನಿಮಗೆ ಸದಾ ಇರಲಿ. ಸಮಾಜದ ಕಾಳಜಿ ಇದು ಒಂದು ದೊಡ್ಡ ಕೊಡುಗೆ ಮುಂದಿನ ಜನಾಂಗಕ್ಕೆ ಕೊಡುವಂಥದ್ದು. ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಕಮಲಾಕ್ಷ ಅಮೀನ್, ಕಾಶಿನಾಥ್ ಕರ್ಕೇರ, ಸಹಕಾರ ರತ್ನ ಪುರಸ್ಕೃತ ಉಮೇಶ್ ಕರ್ಕೇರನ್ನು ಈ ಪೊರ್ತು ಮಾನಾದ್ಗೆ ಮಲ್ತೇರು. 2023-24 ಸಾಲ್ಡ್ SSLC PUC ಪದವಿ ಬೊಕ್ಕ ಸ್ನಾತಕೋತ್ತರ ಪದವಿ ಪರೀಕ್ಷೆಡು ಸಾಧನೆ ಮಲ್ತಿನ ಮೀನುಗಾರರ ಕುಟುಂಬದ 180 ವಿದ್ಯಾರ್ಥಿಗಳಿಗೆ ಸುಮಾರು 16 ಲಕ್ಷ ರೂಪಾಯಿ ಮೊತ್ತದ ಪ್ರತಿಭಾ ಪುರಸ್ಕಾರ ಕೊಡ್ದು ಗೌರವಿಸಾಯರು. ಕಾರ್ಯಕ್ರಮದ ಪಾಲ್ಪಡೆಯಿನ ಶಾಸಕರು ಯಶ್ಪಾಲ್ ಸುವರ್ಣ ಒಂಜೆ ರೂಪದ ಮೀನುಗಾರಿಕೆದ ನೀತಿನ ಜಾರಿ ಮಲ್ಪನ ಮೂಲಕ ಮೀನುಗಾರಿಕೆಡು ಶಿಸ್ತು ಕಾಣೆರ ಸಾಧ್ಯ. ಈ ನಿಟ್ಟಿಡು ಕೇಂದ್ರ ಮೀನುಗಾರಿಕೆ ಸಚಿವರನ್ನು ಬೇಗಡೆ ಭೇಟಿ ಮಲ್ಪ ಮಾಡಿ ತೆರಿಪಾಯರು. ಖಂಡಿತವಾಗಿ ಒಂದು ಸಹಕಾರಿ ಸಂಸ್ಥೆ ತನ್ನೆಲ್ಲ ಸಿಬ್ಬಂದಿಗಳಿರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಅದೇ ರೀತಿ ಸದಸ್ಯರ ಒಂದು ಒಗ್ಗಟ್ಟಿನ ಒಂದು ಪ್ರಯತ್ನ ಮಾಡಿದರೆ ಏನೆಲ್ಲ ಸಾಧಿಸಲಿಕ್ಕಾಗುವುದೆಂಬುದನ್ನು ಇವತ್ತು ಯಾಂತ್ರಿಕ ಟ್ರಾಲ್ ದೋಣಿ ಮೀನುಗಾರ ಸಂಘದವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಹೇಳೋದು, ಪ್ರತಿಯೊಂದು ಊರಿನಲ್ಲಿ ಸಹಕಾರಿ ಸಂಘಗಳಿಗೆ ನಾವು ಪ್ರೋತ್ಸಾಹ ಮಾಡಿದರೆ ಅದರ ಲಾಭ ಖಂಡಿತವಾಗಿ ನಮ್ಮ ಊರಿನ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಸಾಧ್ಯ ಉಂಟಂತ. ಈಗಾಗಲೇ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗಿರ್ಬೋದು, ಬಹಳಷ್ಟು ಉಚ್ಚಿಲದ ದೇವಸ್ಥಾನ ಇರ್ಬೋದು, ಉರುವ ಮಾರಿಗುಡಿಯ ಜೀರ್ಣೋದ್ಧಾರ ಇರ್ಬೋದು ಅಂತ ಬಹಳಷ್ಟು ಕಾರ್ಯಕ್ರಮಗಳಿಗೆ ಈ ಸಹಕಾರಿ ಸಂಘದ ಲಾಭದ ಒಂದು ಅಂಶವನ್ನು ನೀಡುವ ಮೂಲಕ ಅವರು ಸಾಮಾಜಿಕ ಕಳಕಳಿಯನ್ನು ಕೂಡ ಮೆರೆದಿದ್ದಾರೆ. ಇವತ್ತು ಮೀನುಗಾರಿಕೆ ಎಂಬುದು ಒಂದು ಸಾಹಸಮಯವಾದ ಒಂದು ವೃತ್ತಿ. ಗುರ್ಕಾರ್ವನ ವಯಸ್ಸಿನ ಕುಡ್ಲ ಯಾಂತ್ರಿಕ ಮೀನುಗಾರರನ್ನ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರು ವರದರಾಜ್ ಪಂಗೇರ ಪಾತಿರೊಂದು ಸಂಘದ ದಿವಂಗತ ಲೋಕನಾಥ್ ಬೋಳಾರ್ ಕೋರ್ನ ಸೇವೆ ಶ್ಲಾಘನೀಯ. ದುಂಬಗ್ಲ ಒವ್ವೆ ಚ್ಯುತಿ ಬರಂದಿಲಕ ಸಂಸ್ಥೆನು ಉನ್ನತ ಮಟ್ಟದ ಕೊನಪೋಡಾತನ ಪಾಡು ತೆರಿಪಾಯರು. ಆಯ್ತಾ ವ್ಯಾಲ್ಯೂಯಬಲ್ ಟೈಮನ್ನು ಎಗಲೊಟ್ಟಿಗೆ ಇದ್ದಾರೆ ನಿಜವಾದ ಸರ್ ಇರೇಗ ವಂದನೆ ಮಾಡ್ತಂದಿಲ್ಲ. ಈ ಸಂಸ್ಥೆ ಕೆಲವು ವರ್ಷದಿಂಚಲ ಲೋಕನಾಥ್ ಬೋಲಾರ್ ಬಾರಿ ಒಂಜಿ ಅರ್ಥಪೂರ್ಣವಾದ ನಡಪೊಂದು ಬೈದೇರು ಅರ್ನ ಬಗ್ಗೆ ಒಂಜಿ ರಡ್ಡು ಪಾಚಾರ ಈ ಪೂರ್ತಿಗೆ ಬನೋಡೆ ಆಪುಂಡು ದಯಕ್ಕೆ ಬಂದಾಗ ಈ ಸಂಸ್ಥೆ ಈ ಅಚ್ಚುಕಟ್ಟಾದ ಈ ಮಾತರವಾದ ಉನ್ನತ ಮಟ್ಟದ ಬೆಲೆಯೋಡಿಗೆ ಬಂದು ಕಾರಣ ಬಂದಾಂಡ ಅವು ಶ್ರೀಯುತ ಲೋಕನಾಥ್ ಬೋಲಾರ್ ಅವನು ವೇದಿಕೆ ಇಡ್ಲ ಬಯನ್ರೆ ಯಾನ್ ತಯಾರಾದಿಲ್ಲ ದಯ ಪಂಡ ಈ ಮೀನ್ದ ರೇಟದ ವಿಷಯಡ ಅವಡು ಅರಡ ಮಲ್ಚಿನಾದ ಗಲಾಟೆ ಯಾನ್ ಅರ್ನ ಇಲ್ಲಾಗಬಹುದು ಎಷ್ಟೋ ಸಾರಿ ಗಲಾಟೆ ಮಲ್ದುಪ್ಪೆ ಅರ್ನ ಶ್ರೀಮತಿ ಉಲ್ಲೇರು ಅರೆಗೆಲ್ಲ ಗೊತ್ತುಂಡು ಒಂದು ದಯಾಗಿಂಚೆ ಗಲಾಟೆ ಮಲ್ಪೇದಾನ ಅಂದು ತುನಗ ಇತ್ತೆ ಆತ್ ಗಲಾಟೆ ಮಲ್ತಂಡಲ್ಲ ಆರ್ ಬಯ್ಯಾನ ಒಂಜಿ ಕಾಲ್ ಮಲ್ತ ಇತ್ತೇರಿ ಒಲ್ಪೊಲ್ಲ ಮಾರಯ್ಯ ಬಲ ಇಲ್ಲಗ ಅನ್ನ ಅಂಚಿನ ಒಂಜಿ ಮುಗ್ಧ ಮನಸ್ಸು ಅರಡಿತ್ತುಂಡು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಅಧ್ಯಕ್ಷರು ಜಯಸಿ ಕೋಟ್ಯಾನ್, ಐಪಿಸಿಎಲ್ದ ಟೆರಿಟರಿ ಮ್ಯಾನೇಜರ್ ಅಮೋಲ್ ಭೋಸ್ಲೆ, ಲೇಡಿಗೋಷನ್ ಆಸ್ಪತ್ರೆದ ನಿವೃತ್ತ RMO ಡಾಕ್ಟರ್ ದೇವಿ ಲೋಕನಾಥ್ ಬೋಳಾರ್, ಮಾತಾ ಅಮೃತಾನಂದಮಯಿ ಮಠದ ಸೇವಾ ಸಮಿತಿ ಅಧ್ಯಕ್ಷರು ಸುರೇಶ್ R ಅಮೀನ್, ಸಂಘದ ನಿರ್ದೇಶಕರು ವಾಣಿ ಜಿ ಸಾಲ್ಯಾನ್,
ದಯಾನಂದ್ ಪುತ್ರನ್, ಮೋಹನ್ ಬೆಂಗ್ರೆ, ವಿಲಿಯಂ ಡಿಸೋಜಾ, ಸರಿತಾ ಪುತ್ರನ್, ಕಿರಣ್ ಪುತ್ರನ್, ಮಹೇಶ್ ಉಳ್ಳಾಲ್, ಗುಲ್ಶನ್ ಪುತ್ರನ್, ಕಾರ್ಯದರ್ಶಿ ಟಿಶನ್ ಕುಮಾರ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಗಣೇಶ್ ಬೋಡೂರು ಪ್ರತಿಭಾ ಪುರಸ್ಕೃತರನ್ನ ಪಟ್ಟಿನ ವಾಚಿಸಾಯರು. ಆರ್ಜೆ ಪ್ರಸನ್ನ ಸಭೆ ಸ್ಥಾರಿಕೆ ಮಲ್ತೇರು. ಉಪಾಧ್ಯಕ್ಷರು ರವಿ ಕಿರಣ್ ಬೆಂಗ್ರೆ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಿಲಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಹರೇಕಳ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆದ ದೈಹಿಕ ಶಿಕ್ಷಣ ಶಿಕ್ಷಕರು ತ್ಯಾಗಂ ಹರೇಕಳ ಅವಿರೋಧವಾದ ಆಯ್ಕೆಯಾಗ್ತಾರೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯಕಾರಿಣಿ ಸಭೆ ಇಂಚಗು ಕೋಲಾರ ನಡೆದಿದ್ದು. ಉಳ್ಳಾಲ ತಾಲೂಕು ಹರೇಕಳ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆದ ದೈಹಿಕ ಶಿಕ್ಷಣ ಶಿಕ್ಷಕರು ತ್ಯಾಗಂ ಹರೇಕಳ ಅವಿರೋಧವಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಆಯ್ಕೆಯಾಯಿರು. ತ್ಯಾಗಂ ಹರೇಕಳ ಕುಡ್ಲ ತಾಲೂಕು ಸಂಘದ ಮಾಜಿ ಅಧ್ಯಕ್ಷರಾದ, ಜಿಲ್ಲಾ ಸಂಘದ ಕೋಶಾಧಿಕಾರಿಯಾದ, ಮೈಸೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾದ ಈತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಆಯ್ಕೆಯಾದರು. ಇತಿಹಾಸಡೆ ಇಂದುವೆ ಸುರತ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲೆದ ಶಿಕ್ಷಕರೋರಿ ಈ ಗೌರವಗ ಪಾತ್ರರಾದರು. ಸಾಮಾಜಿಕ ಧಾರ್ಮಿಕ ಸೇವಾ ಸಂಸ್ಥೆಲೆಡು ತನ್ನನ್ನು ತಾನು ತೊಡಗಿಸಾಯಿನ ತ್ಯಾಗಂ ಹರೇಕಳ ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜದ ಸ್ಥಾಪಕ ಅಧ್ಯಕ್ಷರಾದ, ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ, ಫಾರೆಸ್ಟ್ ಸ್ಕೌಟ್ಸ್ ಬೊಕ್ಕ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆದ ಜೊತೆ ಕಾರ್ಯದರ್ಶಿಯಾದ, ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿಯಾದ, ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾದ್ಲ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಸೈಗೋಳಿದ ಟ್ರಸ್ಟಿಲಾದ್ಲ ಸೇವೆ ಸಂದಾವುದುಲ್ಲೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ನಡತೊಂದುಪ್ಪುನ 48 ದಿನದ ಸಂಧ್ಯಾ ಭಜನೆಡು 28ನೇ ದಿನ ಐತಾರದ ಸಭೆಲೆಸೆಡು ಶ್ರೀ ಕ್ಷೇತ್ರ ಕಟೀಲದ ಆನುವಂಶಿಕ ಮುಕ್ತೇಸರರು ವೇದಮೂರ್ತಿ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಅಸರಣ್ಯರು ಆಶೀರ್ವಚನದ ಪಾತ್ರ ಬಂಡೇರು. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ನಡತೊಂದುಪ್ಪುನ 48 ದಿನದ ಸಂಧ್ಯಾ ಭಜನೆ 24 ತಾರೀಕು ಐತಾರ 28ನೇ ದಿನಕ್ಕೂ ದುಂಬರಿತಂಡು. ಶ್ರೀಮತಿ ಶರೀತಾ ಪುರಂದರ್ ರೈ ಬೋಳಿಯಾರ್, ಶ್ರೀಮತಿ ಶಶಿರೇಖಾ ಸುರೇಶ್ ಆರ್ ಅಸೈಮಚಲ್, ಶ್ರೀಮತಿ ಅಕ್ಷತಾ ನಟರಾಜ್ ಆಚಾರ್ಯ ಅಸೈಗೋಳಿ, ಶ್ರೀಮತಿ ಶಶಿಕಲಾ ಅನ್ನಯ್ಯ ಬೊಕ್ಕ ಇಲ್ಲದಕ್ಲು ಅಸೈಮಚಲ್, ಶ್ರೀಮತಿ ಪುಷ್ಪಾವತಿ ಬಾಲಕೃಷ್ಣ ಪೂಜಾರಿ ಬೆಳ್ಮ ಕುಂಟ್ವಲಚ್ಚಿಲ್, ಶ್ರೀಮತಿ ಶಕುಂತಲಾ ವಿಶ್ವನಾಥ್ ಪೂಜಾರಿ ಬೆಳ್ಮ ಮುಗುಳಿಯ, ಶ್ರೀಮತಿ ತನುಜಾ ರಾಜೀವ್ ಪೂಜಾರಿ ಬೆಳ್ಮ ಮುಗುಳಿಯ, ಸುರೇಂದ್ರ ಪೂಜಾರಿ ಬೆಳ್ಮ ಚಂದಕ್ಕೆಪಾಲ್, ಶ್ರೀಮತಿ ಸುಮಲತಾ ಬೇಬೀಂದ್ರ ಪೂಜಾರಿ ಬೆಳ್ಮ ಬರಿಕೆ, ಶ್ರೀ ಗಣೇಶ್ ಪೂಜಾರಿ ಬೆಳ್ಮ ಮುಗುಳಿಯ, ಶ್ರೀಮತಿ ಮಮತಾ ಪ್ರವೀಣ್ ಪಟ್ಟೋರಿ, ಶ್ರೀಮತಿ ಮೋಹಿನಿ ಲಿಂಗಪ್ಪ ಬೊಕ್ಕ ಚೋಕ್ಲು ಪಟ್ಟೋರಿ, ಡಾಕ್ಟರ್ ನರಸಿಂಹಯ್ಯ ಮಂಗಳೂರು ವಿಶ್ವವಿದ್ಯಾಲಯ, ಶ್ರೀಮತಿ ವೀಣಾ ದೇವರಾಜ್ ಶೆಟ್ಟಿ ನಾಟಕಲ್, ಶ್ರೀಮತಿ ವೀಣಾ ದೇವಿಶ್ ಬೇಬಿಲಚ್ಚಿಲ್ ಆದ್ಯಪಾಡಿ, ಶ್ರೀಮತಿ ಕುಸುಮಾ ಬೊಕ್ಕ ಇಲ್ಲದಕ್ಲು ಅಸೈಗೋಳಿ ಸೈಟ್ ತುಡರ್ ಬೆಳಗಾದು ಭಜನಾ ಸಂಕೀರ್ತನೆಗೂ ಚಾಲನೆ ಕೊರಿಯರು.
ಶ್ರೀ ಸುರೇಶ್ ಚೌಟ ಕಕ್ಕೆ ಮಜಲ್ ಅನ್ನದಾನ ಸೇವೆ ನಡಪಾತ್ ಕೊರಿಯರು ಬೋಳ್ಯಾರ್ ಒಡಿಯೂರು ಭಜನಾ ಬಳಗ ಬೊಕ್ಕ ಸಜಿಪ ಶ್ರೀ ಶಕ್ತಿ ಗಣಪತಿ ಷಣ್ಮುಖ ಸುಬ್ರಹ್ಮಣ್ಯ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾತ್ ಕೊರಿಯರು ಈ ಪೊರ್ತು ಅಟನೆ ಮಲ್ತಿನ ಸಭೆಲೇಸಿಗು ಕೊಣಾಜಿ ಮಂಗಳಗಂಗೋತ್ರಿ ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ಮಂಜುನಾಥ್ ಆಳ್ವ ತೇವನಾಡು ಗುತ್ತು ಉದಿಪಂದ ಚಾಲನೆನ್ ಕುರ್ದು ಭಜನೆ ಇತ್ತಿನವಲು ವಿಭಜನೆ ಇಚ್ಚಿ ಜೋಕ್ಲು ಮೊಬೈಲ್ ದಂಚಿ ಗೇನ ಕೊರ್ಪುನೆನು ಕಮ್ಮಿ ಮಲ್ತದು ಭಜನೆಡು ಪಾಲ್ಪಡೆದು ಸಂಸ್ಕಾರನು ಮೈಗುಡಿ ಸಾವಡು ಪಂಡದ ಲೆಪ್ಪು ಕೊರಿಯರು ಪುಣ್ಯದ ಕಾರ್ಯನು ನಮ್ಮ ಹಿಂದೂ ಮಣ್ಕೊಡೋಣ ಅಷ್ಟು ಮಸ್ತ್ ಚಿಂತನೆ ಉಂಟು ದೇವಣ್ಣ ಇದೆ ಮಾಡ ಜೋಕುಲ್ಲ ಮಾಡ ಬಿಸಿ ಹೋಗ್ಬೇಕು ದುಂಬದಲ್ಲಕ ಒಂದೇ ಬುಕ್ ಅಂತ ಮಸ್ತ್ ಬುಕ್ ಉಂಟು ಓದೇ ಉಂಟು ಮಸ್ತ್ ಕಾಲೇಜ್ ಬರ್ತೀರಿ ಟ್ಯೂಷನ್ ಬರ್ತೀರಿ ಮೊಬೈಲ್ ಬರ್ತೀರಿ ಅಪ್ಪ ಮಾಡ ಬಾತಿರಿ ಟಿವಿ ತೀರಿ ಅವತ್ತಮ್ಮ ಜೋಕ್ಲೆ ನಮ್ಮ ಭಟ್ರ ರಕ್ಷಣೆ ನೆಂದಿನ ಜೋಕ್ಲೆ ನಮ್ಮ ಸಂಸ್ಕೃತಿ ಹಿರಿಯರ್ಗೆ ಕೊರ್ಪಣ ಒಂಜಿ ಹಿರಿಯರ್ಗೆ ಕೊರ್ಪಣ ಮರ್ಯಾದೆ ಅಂಜನಂತೆ ಭಜನೆ ಈ ಭಜನೆ ಇತ್ತು ವಿಭಜನೆ ಇದ್ದಿದೆ ನಮ್ಮ ಈ ಭಜನೆ ಈ ಧಾರ್ಮಿಕ ಕಾರ್ಯಕ್ರಮ ಒಂದಾಗ ಆ ಪಾರ್ಟಿ ಒಂದಾಗ ಸಾಧ್ಯ ಈ ಕ್ಷೇತ್ರ ನಮಗೆ ಸೇರುತ್ತೆ ಸೇರಿದ ಮೂಲಂಜಿ ಕೂಡುದು ಕುಳ್ಳು ಮಂದಿ ಸಂತೋಷ ನೆಮ್ಮದಿಯೇ ಬೇಕು ಈ ಪಾರ್ಟಿ ಬೋಲೆ ಅದು ಬೇರೆ ನಮ್ಮ ತರದಾರ ತಾಪತ್ರಪುಂಡು ಮೂಲ ನಮ್ಮನೆ ಇಜ್ಜಿ ಓವನಿ ಮಂಡೆ ವೆಚ್ಚ ಓರು ಪಿದೆ ಓದು ಬರ್ತನಲ್ಲ ಈಡೆ ಬರ್ತಾನಾಗ ಇಂಚಿನ ಭಜನೆಗೆ ನಿಂಚಿನ ಕ್ಷೇತ್ರ ಪೂಜೆಯನ್ನು ತೂದಾನಾಗ ನಮ್ಮ ಫುಲ್ಲು ಮಗ್ನವಾದ ನಮ್ಮ ಮನಸ್ಸೇ ಚೇಂಜ್ ಆಗೋದು ನೆಕ್ ಕಾರಣ ಏನು ನಮ್ಮ ಮಾತೆಲ್ಲ ಸೇರಿದ ಅಣ್ಣ ನಮ್ಮ ಜನರೇಷನ್ ಮುಖ್ಯ ಮಾಡಾಗ ನೀನು ಏನು ಮಾಡ್ಕೊಡು ಅಣ್ಣ ನಮ್ಮ ಜೋಗಿಯನ್ನು ನಮ್ಮ ಲೇಖನ ಬರ್ತದೆ ಈ ಭಜನೆ ಬಂಡ ಇಂಚಿನ ಈ ಭಜನೆ ದಾಯ ಮಾಡ್ಕೊಡು ನಮ್ಮ ದೇವಸ್ಥಾನ ದಾಯ ಬರೋಡು ಪೂರ್ಣ ನಮ್ಮ ಸಂಸ್ಕೃತಿಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಪಂಡದೋಡ ನಮ್ಮ ಹಿರಿಯರನ್ನ ಅಗ್ನ ಹಿರಿಯರನ್ನ ಕರ್ತವ್ಯ ಶ್ರೀ ಕ್ಷೇತ್ರ ಕಟೀಲ್ದ ಅನುವಂಶಿಕ ಮೊಕ್ತೇಸರರು ವೇದಮೂರ್ತಿ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಅಸ್ರಣ್ಯರು ಪಾತಿರೊಂದು ಮಾತೆರ್ಲ ಸಜ್ಜನಿಕೆನ ಬುಲೆಪಾವನ ಮುಖಾಂತರ ಮಿತ್ರರಿಗೂ ಸಜ್ಜನಿಕೆನ್ ಪಂಡದು ಮಾತೆರ್ಲ ಧರ್ಮ ಮಾರ್ಗದ ನಡಪುಲಕ ಆವಡ ಪಂಡದು ಆಶೀರ್ವಚನದ ಪಾತ್ರ ಪಂಡೇರು ಆಯುಷ್ ಹೆಚ್ಚಾಗಿ ಹಿರಿಯರ್ನಾಗಲು ನಮ್ಮ ಏಪಲ್ಲ ಹಿರಿಯರ್ನಾಗಲಿ ಬಗ್ಗರು ಬಗ್ಗನ್ನ ನಮ್ಮ ಆಯುಷ್ಯ ವೃದ್ಧಿ ಆಗ ನಮ್ಗೆ ಶ್ರೇಯಸ್ಸ ಮಕ್ಕಳ ಆಶೀರ್ವಾದ ಬಲದ್ದಾವ ಐತಾವಳ ಆ ಮಾತೆರೆಗೆ ನಮಸ್ಕಾರ ಪದ್ಧತಿ ವೈದಿನಿ ಐತಾವಳ ಆ ಮಾರ್ಕಂಡೇಯರು ಮಾತರ ನಮಸ್ಕಾರ ಬಲದ್ದಾವಳ ಅದು ಸಪ್ತ ಕಲ್ಪಾಂತ ಆಯುಷ್ಯ ಕಲ್ಪ ವರ್ಷವನ್ನ ಏತೋ ಸಾವಿರ ವರ್ಷ ಒಂದು ಕಲ್ಪವನ್ನ ಅಂಜಲು ಏನು ಕಲ್ಪ ಉಂಟಲ್ಲ ಆಗ ಆಯುಷ್ಯ ವೃದ್ಧಿ ಆದ ಒಮ್ಮ ವರ್ಷದಾಯ 7 ಕಲ್ಪ ವರ್ಷದವರೆಗೆ ಆಯುಷ್ಯ ಚಿತ್ತಿನ ವೈದ್ಯವನ್ನ ఆయన ಪುಣ್ಯವರ್ಧನೆ ಆಯ್ತಾ ನೀವು ಮಾಗಲ್ಲ ಈ ಸಜ್ಜನಿಕೆಯನ್ನು ಬೆಳೆಸವಣ ಮುಖಾಂತರ ಬೆತ್ತರಿಗೆ ಸಜ್ಜನಿಕೆಯನ್ನು ಪಂಪುಣ ಮುಖಾಂತರ ಮಾತೆಲ್ಲ ಧರ್ಮ ಮಾಡ್ಕೊಂಡೆ ಕೋಪಣಂಜನು ಆ ಸದ್ಗುಣ ಮಾತೆಲ್ಲ ಬೆಳಗಡೆ ಲೋಕೆ ಮಾತೆಲ್ಲ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ಭವೇತ್ ಮಾತೆಲ್ಲ ಸುಖಿಲಾಗುತ್ತಾರೆ. ಉಳ್ಳಾಲವಲಯ ಬಂಟರ ಸಂಘದ ಅಧ್ಯಕ್ಷರು ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ದ ಟ್ರಸ್ಟಿಲು ಸುರೇಶ್ ಚೌಟ ಕಕ್ಕೆ ಮಜಲ್ ಗುರ್ಕಾರ್ಮೆದ ಪಾತ್ರ ಪಂಡೇರು
ವಸತಿ ಬೇಕು ಬೋರ್ಡು ಐಪೋಕ ಮಸ್ತ್ ಇರಲ್ಲ ಆನ ಒಂಜಿ ಸಮಾಧಾನದ ವಿಷಯ ದಾದ ಈ ಪರಿಸರಗಳು ಹೆಚ್ಚಿನ ಆ ಸೈಟಿಗೆ ಹಿಂದುಲೇ ಉಳ್ಳಿ ಇದು ನಮ್ಮ ಭಾಗ್ಯ ಆ ಒಂದು ನಿದರ್ಶನಗಳು ಅಂಜನೆ ಮತ್ತೆ ಬತ್ತನಂಚಿನ KSRP ಬೆಟರ್ಗೆ ಒಂಜಿ ಜನಕಲ ಒಂಜಿ ಸಹಕಾರಗಳು ಇನಿ ಅಯ್ಯಪ್ಪ ದೇವಸ್ಥಾನ ಬೆಳಗಂದು ಇದು ಪಂಡ ತಪ್ಪವನ್ನು ದಯಪಟ್ಟ ಒಬ್ಬೇ ಒಂಜಿ ದೇವರನ್ನ ಅಥವಾ ದೈವದ ಒಂಜಿ ಸ್ಥಳಗಳು ಅವು ಬೆಳಗಳು ಮಾಡ ಪರಿಸರದ ಸುತ್ತಮುತ್ತಲ ಹಿಂದೂಗಳು ಐಗೆ ಸಹಕಾರ ಕೊಡಿ ಅಂತ ಮಾತ್ರ ಸಾಧ್ಯ ಮಾಡಲಿಕ್ಕೆ ನಿದರ್ಶನ ನಮ್ಮ ಶ್ರೀಗಳಿಂದ ಅಯ್ಯಪ್ಪನ ಮಂದಿರ. ಉದ್ಯಮಿ ಕುಡ್ಲ ಶ್ರೀದೇವಿ ಕನ್ಸ್ಟ್ರಕ್ಷನ್ದ ಸುದರ್ಶನ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಉದ್ಯಮಿ ಧಾರ್ಮಿಕ ಸಾಮಾಜಿಕ ಮುಂದಾಳು ಭರತ್ ಮುಂಡೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ದ ಗೌರವಾಧ್ಯಕ್ಷರು ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟಿ ಪುಲ್ಲು, ಪರಂಜ್ಯೋತಿ ಮಾತೃಮಂಡಳಿ ಅಧ್ಯಕ್ಷರು ಶ್ರೀಮತಿ ನಾಗವೇಣಿ ಶೆಟ್ಟಿ ಇಂಚಿತಿ ಪ್ರಮುಖರು ಲೇಸುಗದಿಗಿಡಿದ್ದೇರು. ಶ್ರೀಮತಿ ವನಿತಾ ಮನಮೋಹನ್ ಅಸೈಗೋಳಿ ಪ್ರಾರ್ಥನೆ ಪಂಡೇರು. ಶ್ರೀಮತಿ ಸುಮನಾ ಗಿರೀಶ್ ಅಸೈಗೋಳಿ ಸಭೆ ನಿಂತ್ಕೊಂಡೇರು. ಕೋಶಾಧಿಕಾರಿ ಆನಂದ್ ಕೆ ಅಸೈಗೋಳಿ ಸಭೆ ಸುಧಾರಿಕೆ ಮಲ್ತೇರು. ಭಜನಾ ಸಂಕೀರ್ತನೆ ಸಮಿತಿದ ಅಧ್ಯಕ್ಷರು ವಿಶ್ವನಾಥ್ ನಾಯಕ್ ಪ್ರಾಸ್ತಾವಿಕವಾದ ಪಾತಿರೇರು. ಟ್ರಸ್ಟಿಲು ಗಣೇಶ್ ಅಸೈಗೋಳಿ ಸೊಲ್ಮೆ ಸಂದಾಯರು. ಮುಖ್ಯದ ಬಂಧುಲೆ ಇಡೇಕ ಪೊಸಕೊರಲ್ದ ಇನ್ನಿತ ಸುದ್ದಿ ಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಅಪಲಾತು ಒಂದು ಪ್ಲೇ ಪೊಸಕೊರಲ್ 24/7.